ಮಂಗಳೂರಿನ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸಲಾಯಿತು. ಆಯುಷ್ ಮಂತ್ರಾಲಯ ನಿರ್ದೇಶಿತ ಪೋಷಣೆಗಾಗಿ ಆಯುರ್ವೇದ ಎಂಬುದು ಈ ಬಾರಿಯ ಆಯುರ್ವೇದ ದಿನಾಚರಣೆಯ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ಕಾಲೇಜಿನ ಸ್ವಸ್ಥವೃತ್ತ ವಿಭಾಗದ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ರಜನಿ ಸೊರಕೆಯವರು ವಹಿಸಿದ್ರು. ಐಎನ್ಎಸ್ಎ, ಗವರ್ಮೆಂಟ್ ಆಫ್ ಇಂಡಿಯಾ ರಿಸರ್ಚ್ ಅಡ್ವೈಸರ್ ಮತ್ತು ಎಸಿಎಆರ್ಎ ರಿಸರ್ಚ್ ಡೈರೆಕ್ಟರ್ ಡಾಕ್ಟರ್ ಪಿ ರಾಮಮೋಹನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. As we all know, Ayurveda Day coincides with Dhanvantari Jayanti or the birthday of Bhagavan Dhanvantari. And in Indian tradition, all these mythological stories have deep symbolic meaning. It is said that Bhagavan Dhanvantari emerged during the churning of the Milky Ocean, holding the pot of the nectar of immortality or Amrita in his hand, and this actually symbolizes the knowledge of Ayurveda, which more than having the goal of curing disease, establishing health, is aiming to take us to a higher level of consciousness, which we call as Amrita or immortality. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಡಿಡಿಒ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಭಾಗವಹಿಸಿದ್ದು ಆಹಾರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ನೀಡಿದ್ರು. Food and health, as well as nutrition and health, both are important for modern health field. See, we deal with only food safety and standards. Nutritionists deal with diet. So, I am not telling about the food safety and nutrition are different entity, but they are very important for Ayurveda, because in COVID, treatment is immunity boosters, right? So we only deal with immunity boosters. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿ ರಾವ್ ಎಸ್ ಅವರು ಆಯುರ್ವೇದ ದಿನಾಚರಣೆಯ ಉದ್ದೇಶವನ್ನ ವಿವರಿಸಿದ್ರು. Really wonderful the invocation by sir and sir. I hope everyone got the right meaning of Dhanvantari. So let's even Shankaracharya also of the powerful opinion that the God is residing within us. That is very well written in his many of the scriptures as such, many of the beautiful bhajans. So bhajans, when we sing, we can really enlighten ourselves. So sir has really given the apt meaning of Dhanvantari. I think it's a really carry home message for all of us. But first of all, I would like to just remind that this Ayurveda Day was we started celebrating this day since 2016. I think all of you must be knowing. So this is the 6th National Ayurveda Day. ಇದೇ ವೇಳೆ ಡಾಕ್ಟರ್ ಪ್ರವೀಣ್ ಕುಮಾರ್ ಸಿಎಚ್ ಅವರನ್ನ ಸನ್ಮಾನಿಸಲಾಯಿತು. ಬಳಿಕ ಪೋಷಣೆಗಾಗಿ ಆಯುರ್ವೇದ ವಿಷಯದ ಕುರಿತು ತಜ್ಞರೊಂದಿಗೆ ಚರ್ಚೆ ನಡೆಸಲಾಯಿತು. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿ ರಾವ್ ಎಸ್, ಸಂಹಿತ ಮತ್ತು ಸಿದ್ಧಾಂತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಚಿತ್ರಾ ಪಿಎಸ್, ದ್ರವ್ಯಗುಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸ್ವಪ್ನ ಭಟ್, ಎಸ್ಸಿಎಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಲೋಲಿಟಾ ಮರಿಯಾ ಡಿಸೋಜಾ ಅವರು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಆಯುರ್ವೇದ ದಿನಾಚರಣೆಯ ಪ್ರಯುಕ್ತ ಕಳೆದ ವಾರದಿಂದ ವೈದ್ಯ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಲಿಟರರಿ ಕಮಿಟಿಯ ಸದಸ್ಯರಾದ ಡಾಕ್ಟರ್ ಸುಚಿತ್ರಾ ಪಿಎಸ್, ಡಾಕ್ಟರ್ ಹರಿಕೃಷ್ಣ ಬಿಎನ್ ಮತ್ತು ಡಾಕ್ಟರ್ ಅಶ್ವಿನಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದ್ದು, ವಿಜೇತರ ಹೆಸರನ್ನ ಡಾಕ್ಟರ್ ಸುಚಿತ್ರಾ ಪಿಎಸ್ ಹಾಗೂ ಡಾಕ್ಟರ್ ಅಶ್ವಿನಿ ಅವರು ಆಯುರ್ವೇದ ದಿನದಂದು ಘೋಷಿಸಿದ್ರು. ಇದೇ ಸಂದರ್ಭದಲ್ಲಿ ಫ್ಲೇಮ್ಲೆಸ್ ಕುಕಿಂಗ್ ಸ್ಪರ್ಧೆಯ ತೀರ್ಪುಗಾರರಾಗಿ ಎಸ್ಸಿಎಸ್ ಪ್ರೀ ಸ್ಕೂಲ್ನ ಸಿಬ್ಬಂದಿ ವೆನಿಟಾ ಆಳ್ವಾ, ಎಸ್ಸಿಎಸ್ ನರ್ಸಿಂಗ್ ಕಾಲೇಜಿನ ಪ್ರಾಧ್ಯಾಪಕಿ ಶ್ರೀಮತಿ ಲವಿನಾ
ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರ ಭಟ್ ಹಾಗೂ ಡಾಕ್ಟರ್ ಶುಭಶ್ರೀ ಬಿ ಅವರು ಭಾಗವಹಿಸಿದ್ರು. ಪಿಕ್ ಅಂಡ್ ಆಕ್ಟ್ ಸ್ಪರ್ಧೆಯ ತೀರ್ಪುಗಾರರಾಗಿ ಡಾಕ್ಟರ್ ಚೈತ್ರ ಶೆಟ್ಟಿ, ಡಾಕ್ಟರ್ ಶ್ರೀಜಯ ವಿ ಪ್ರಭು ಮತ್ತು ಡಾಕ್ಟರ್ ಪಲ್ಲವಿ ಕೆಎಸ್ ಅವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜೆಸಿಂತಾ ಮೀನಾ ಡಿಸೋಸಾ, ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ಯುಕೆ ಖಾಲಿದ್, ಸ್ವಾಸ್ಥ್ಯ ವೃತ್ತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಉಪಸ್ಥಿತರಿದ್ದರು. ಡಾಕ್ಟರ್ ಜೆಸಿಂತಾ ಮೀನಾ ಡಿಸೋಸಾ ಅವರು ಸ್ವಾಗತಿಸಿದ್ರು. ಡಾಕ್ಟರ್ ಸುಕನ್ಯಾ ಅವರು ನಿರೂಪಿಸಿದ್ರು. ಡಾಕ್ಟರ್ ಶುಭಶ್ರೀ ಬಿ ಅವರು ವಂದಿಸಿದ್ರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.